ಪುತ್ತೂರಿನ ಕೋಡಿಂಬಾಡಿಯ ಪಿಲಿಗುಂಡ ಕುಟುಂಬದ ನೇಮೋತ್ಸವ ನಡೆದಿದೆ. ಈ ವೇಳೆ ಪಿಲಿಗುಂಡ ಕುಟುಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಶ್ಲೆಸ್ ಆಶಯಕ್ಕೆ ಸಾಥ್ ನೀಡಿದ್ದಾರೆ. ನೇಮೋತ್ಸವ ಸಂಪನ್ನಗೊಂಡ ಬಳಿಕ ಭೂತಾರಾಧನೆಯ ನರ್ತಕರು ಪರಿಚಾರಕರಿಗೆ ಸಂಭಾವನೆ ರೂಪದಲ್ಲಿ ಅವರ ಬ್ಯಾಂಕ್ ಖಾತೆಗೆ ಹಾಕಿದ ಹಣದ ರಶೀದಿಯನ್ನ ತಟ್ಟಿಯಲ್ಲಿಟ್ಟು ಅದರ ಜೊತೆ ಸಾಂಪ್ರದಾಯಿಕವಾಗಿ ಕಾಣಿಕೆ ಮತ್ತು ಧಾನ್ಯವನ್ನ ಹಸ್ತಾಂತರಿಸಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಶಾಮಿಯಾನ ಜನರೇಟರ್ ಒದಗಿಸಿದವರಿಗೆ ಬಾಡಿಗೆ ಹಣವನ್ನ ಅವರೆಲ್ಲರ ಖಾತೆಗೆ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಿ ಒಟ್ಟು ಭೂತಾರಾಧನೆ ಸೇವೆ ಹಣವನ್ನ ಪ್ರಧಾನಿಯವರ ಆಶಯದಂತೆ ಡಿಜಿಟಲ್ ಆಗಿಯೇ ಪಾವತಿಸಿದ್ದಾರೆ. ಈ ಎಲ್ಲಾ ಟ್ರಾನ್ಸಾಕ್ಷನ್ ಪಿಲಿಗುಂಡ ಕುಟುಂಬದ ಅಧ್ಯಕ್ಷ ಪಿಕೆಎಸ್ ಗೌಡ ಅವರ ನೇತೃತ್ವದಲ್ಲಿ ನಡೆದಿದೆ. ದೇವರ ಚಾಕ್ರಿ ಮಂತ್ರ ಎಂಕಲ್ನ ಹಿರಿಯರ ಮಂತ್ರ ಬತ್ತನ ಚಾಕ್ರಿ ನಾನು ಆರಿಗೆ ಆರು ಬರ್ಪಾರು ಅಂಚ ಮಂತ್ ಉಸಾರ್ಲಾಗ ಇಜ್ಜರು ಅಂಚ ನಿಂಕಲೆ ಕೊರ್ನಂತ ಮಾಡಿದೆ ತಂದು ನಾನು ತುಂಬು ಎಂಕಲ ಈ ಮಣ್ಣು ಪಿಲಿಗುಂಡದ ಮಣ್ಣು ಬರ್ತದೆ ದೇವದ ಚಾಕ್ರಿ ಎಂಕಡೆ ದಾರ ತಪ್ಪು ಅದನ್ನು ತಪ್ಪಿತ್ತಂದ ಆ ದೇವಲ ಆರ್ನ ಬಂಡಾಡ ದೇವ ಒಂದು ನನ್ನ ತುಂಬಂದಿಕ್ಕೆ ನಾ ಪಿಲಿಗುಂಡದ ಮಾಡಿ ಕೇರು ಹುಡ್ಕ ಬಂದು ನೀರಕ್ಕೆ ಹೆಚ್ಚ ಬಂದು ಮುತ್ತಲಿಗ ಸುದೀಪ ಒಂದು ಬಂಗಾರ ಕದಿಗಾಟದು ದೇವಲ ಈ ಮಣ್ಣು ನಡಪದಕ್ಕೋಸ್ಕರಿಗೆ आए लिया